ಶ್ರೀ ಗುರುಗಣಾಧಿಪತಿಯೇ ನಮಗ ನಿಜವಾಗಿ ಕರುಣಿಸ ವರಗಳ ಪ್ರಭುವೇ ಮೂಷಿಕ ವಾಗನ ಅತಿ ಸೊಬಗಿನಿಂದ, ಸಂತೋಷದಿಂದ, ಸೊಗಸಿನಿಂದ, ಸಂಭ್ರಮದಿಂದ, ವೈಭವದಿಂದ ದಿವ್ಯಾಭರಣ ಭೂಷಿತನಾಗಿ ನನ್ನ ಪ್ರವೇಶ ನನ್ನ ಅಕ್ರಮಣೆ ಆಗಬೇಕು. ನೀವು ಹೋಗುವಾಗ ಆಚೆ ಈಚೆ ಇದ್ದವರೆಲ್ಲ ಕಣ್ಣು ತೆರೆದು ಅಷ್ಟೇ ಅಲ್ಲ, ಬಾಯಿ ತೆರೆದು ನೋಡ್ಬೇಕು. ಮತ್ತೆ ಯಾರು ಹೊಡ್ತುವೆ ಆ ರೀತಿಯಲ್ಲಿ ಹೊಡಿಯ. ಇದು ಇವತ್ತಿನ ಶೃಂಗಾರ ಹೇಳುದಿದ್ದು ಉಂಟಲ್ಲ, ಮುಂಡಾಸೆಗೆ ಮುಂಡಗಾಸ ಅಂದ್ರೆ ಮುಂಡಗಾಸ್, ಮುಂಡಾಸ ಮುಂಡಾಸ ಅದೇ ಮುಂಡಾಸ. ಕೆಲವರೆಲ್ಲ ಕಟ್ಕೊಳ್ಳುದುಂಟು ಒಡೆಯ, ದೇಹ ಆಕೃತಿಗೆ ಹೆಚ್ಚಾದಂತ ಮುಂಡಾಸ. ಇದು ನೋಡಿದ್ರೆ ಕುತ್ತಿಗೆಯನ್ನು ಮುಂಡಾಸ್ತು ಒಳಗೆ ಹೋಗ್ತಿದ್ದಾರೋ ಅಂತ ನೋಡುವವರಿಗೆ ಅನ್ನಿಸಬೇಕು. ಅದು ಹೀಗಾಗಿ ಅವರ ಅವಸ್ಥೆ. ಹಾಗೆಲ್ಲ ಇದು ಹುಟ್ಟಿ ಬಂದಾಗ ಉಂಟು ಯಥಾರ್ಥ ಹೇಳ್ತೇನೆ. ಮತ್ತೆ ಮುಂಡಾಸ್ ತಲೆ ಮೇಲೆ ಇದ್ದಾಗೆ ಇಲ್ಲ, ಇದು ಬೆಂಡಿನ ದಂಡೆ ಇದ್ದಾಗೆ ಒಟ್ಟು ಶೋಭಾಯಮಾನವಾಗಿ ಲೀಲಾಜಾಲ. ನಿಮಗೆಲ್ಲ ಲೆಕ್ಕಕ್ಕೆ ಇಲ್ಲ. ನನ್ನ ಮುಂಡಾಸ ನಿನ್ನ ಮುಂಡಾಸ ಹೇಗ? ನಮ್ಮ ಕತೆ ನಮ್ಗೆ ಗೊತ್ತು. ಗಟ್ಟಿ ನಿತ್ಯ ಸಾಕು ಅಂತ ಹೇಗೆ ಅದು ಎದೆಗಿರುವುದರಿಂದ ಅದಕ್ಕೊಂದು ಅಲಂಕಾರ ಬಂದಿದೆ. ಕೀರ್ತಿ ಭುಜ ಕೀರ್ತಿಗೆ ಬೆಲೆ ಬಂದದ್ದು ನಿಮ್ಮ ಭುಜಕ್ಕಿದ್ದರಿಂದ. ಈ ವೀರಗಸೆ ವೀರಗಸೆ ಅಂದ್ರೆ ವೀರಗಸೆ. ಕೆಲವರೆಲ್ಲ ಕಟ್ಕೊಳ್ಳಿಕ್ಕೆ ಬಡದವರಿದ್ದಾರೆ. ನಿಮಗೆ ನೋಡಿ ಎಷ್ಟು ಆಕಾರ ಕೊಡ್ತದೆ ಅಷ್ಟೇ ಅಲ್ಲ ಒಡಿಯ. ತಾಮ್ರ ಉಂಟು, ಬಹಳ ಜೋರು ಉಂಟು. ಅದು ತಾಮ್ರ, ಅದು ಆಕಾಶದಲ್ಲಿರುವಂತಹ ನಕ್ಷತ್ರಗಳೆಲ್ಲ ಇಲ್ಲೇ ಮನೆ ಮಾಡುವೆಯೋ ಅಂತ ಭಾಸವಾಗ್ತಾ ಉಂಟು. ನೋಡ್ಲಿಕ್ಕೆ ಆಗುದಿಲ್ಲ. ಈ ಕಣ್ಣು ಮುಚ್ಕೋತೀಯ? ಕಣ್ಣು ಮುಚ್ಚಿ ಹೋಗ್ತದೆ ಹಾಗೆ ಆ ರೀತಿ ಕೋರಿಸ್ತಾ ಉಂಟು, ಕುಕ್ಕುತ್ತದೆ. ಆಕಾರವೇ ಸಾಕು. ಮತ್ತೆ ಹೋಗುದಂದ್ರೆ ಹೇಗೆ ಮತ ಬರಿತ ಸೊಕ್ಕಿನ ಉಕ್ಕಿನ ಆನೆ ಮತ್ತಾನೆ ಹೋಗುವಾಗ ಅಕ್ಕಪಕ್ಕಿ ಮತ್ತೆ ಹಬ್ಬರವನ್ನ ಹೋದಾರು ಹೋಗ್ಬರ್ಬೇಕು. ಆಳೆ ತೋಟದಲ್ಲಿ ಆನೆ ಹೋದಾಗ ಹೇಗೆ
ದೇವರ ದೇವ ದೇವ